ಈಗಾಗಲೇ ಸುಳ್ಯದಲ್ಲಿ ತಾವು ನೋಡಿದ್ದೀರಿ. ನಿನ್ನೆ ದಿವಸ ಜಗದೀಶ್ ಚಳ್ಳಗಾರು ಅಂತ 58 ವರ್ಷ ಪ್ರಾಯದ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಲಾರಿದಿ ಬಾಧಿತ ಪ್ರದೇಶದ ಒಬ್ಬ ರೈತರು. ತಮ್ಮ ಗೊತ್ತಿದೆ, ಸುಳ್ಯದಲ್ಲಿ ಕಳೆದ 40 ವರ್ಷದಿಂದ ನಿರಂತರವಾಗಿ ಎಲೆ ಹಳದಿ ರೋಗ ಬಾಧಿತ ಪ್ರದೇಶ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ಎಲೆ ಹಳದಿ ಬಾಧಿತ ರೈತರ ಅಲ್ಲಿ ಒಬ್ಬರು. ಅವ್ರಿಗೂ ಕೂಡ ಅದರ ಏನು ಅನುಭವ ಇದೆ. ಆದ್ರೆ ಈ ಸರ್ಕಾರಗಳು ಕಳೆದ ಸಲ ಅಧಿಕಾರದಲ್ಲಿದ್ದಂತ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಏನು ಸಂಶೋಧನೆ ಮಾಡ್ಲಿಕ್ಕೋಸ್ಕರ 25 ಕೋಟಿ ರೂಪಾಯಿಯನ್ನು ಎಲೆಹಳದಿ ರೋಗಕ್ಕೆ ಮೀಸಲಿಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈವರೆಗೆ ಒಂದೇ ಒಂದು ರೂಪಾಯಿಯನ್ನು ಅವರು ಕೊಡ್ಲಿಲ್ಲ. ಈ ಸರ್ಕಾರ ಕೂಡ ಕಳೆದ ಸಲ ಚುನಾವಣಾ ಸಂದರ್ಭದಲ್ಲಿ ಮಂಗಳೂರಲ್ಲಿ ಚುನಾವಣಾ ಸಭೆಯಲ್ಲಿ ಈಗ ಇರುವಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಲ್ಲಿ ಬಂದು ಹೇಳಿದ್ರು, ಸುಮಾರು 100 ಕೋಟಿ ರೂಪಾಯಿಯನ್ನು ಇಲ್ಲಿ ರೈತರಿಗೆ ನಾವು ಪರಿಹಾರವಾಗಿ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಒಂದು 8-9 ತಿಂಗಳು ಆದ್ರೂ ಕೂಡ ಇಷ್ಟರವರೆಗೆ ಯಾವುದೇ ಸರ್ಕಾರದಿಂದ ಸ್ಪಂದನೆ ಅಥವಾ ಪತ್ರಿಕೆ ಯಾರು ಕೊಟ್ಟಿಲ್ಲ ಅಥವಾ ಬಂದಿಲ್ಲ. ಈ ವಿಚಾರದಲ್ಲಿ ಇವತ್ತು ಒಬ್ಬ ರೈತ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಒಂದು ವಿಚಾರ. ಎರಡನೇ ವಿಚಾರ, ಇಲ್ಲಿ ನಮ್ಮ ವಿಟ್ಲದಲ್ಲಿ ಇಟ್ಕಿದು ಗ್ರಾಮ, ಬಂಟ್ವಾಳ ತಾಲೂಕು ಇಟ್ಕಿದು ಗ್ರಾಮದಲ್ಲಿ ವೀರಪ್ಪ ಗೌಡ ಎಂಬಂತ ಒಬ್ಬ ರೈತರು ಕಳೆದ ಒಂದು 9 ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ರು. ನಮ್ಮಲ್ಲಿ ಅವರು ಆವಾಗ ವಿಚಾರವನ್ನು ನಮಗೆ ತಿಳಿಸಿದ್ರು. ಅವರ ಮನೆಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಅವರಿಗೆ ನಮ್ಮ ರೈತ ಸಂಘದ ಪರವಾಗಿ ಹೋರಾಟ ಮಾಡಿಕೊಂಡು ಅವರಿಗೆ ಪರಿಹಾರ ತೆಗೆಸಿಕೊಂಡಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೇವೆ. ಅದರ ಚೆಕ್ ಕೂಡ, ಅದರ ಕಾಪಿ ಇದೆ ನಮಗೆ, ನಾವು ಮುಂದೆ ಕೊಡ್ತೇವೆ ಅದರ ಕಾಪಿಯನ್ನು. ಅದೇ ರೀತಿ ಅವರ ಕುಟುಂಬದವರು ಕೂಡ ಬರ್ತಾರೆ, ಈಗ ಬರಬಹುದು. ಬಂದ್ರೆ ಅವರು ಕೂಡ ಇಲ್ಲಿ ತಮ್ಮ ಮುಂದೆ ಏನು ನಾವು ಹೋರಾಟ ಮಾಡಿದ್ದೇವೆ, ನಮ್ಮಿಂದ ಏನು ಇದಾಗಿದೆ, ಅವರಿಗೆ ಪರಿಹಾರ ದೊರಕುವಲ್ಲಿಗೆ ಒಂದು ಇದಾಗಿದೆ, ಅದನ್ನು ಅವರು ಹೇಳ್ಕೊಳ್ತಾರೆ. ಅದೇ ರೀತಿ ಆ ವಿಚಾರ ಕೂಡ ನಾವು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ಇಲ್ಲಿ ಸಭೆಯನ್ನು, ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಅದೇ ರೀತಿ ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಒಂದು ಹಗುರವಾಗಿ ಮಾತುಗಳನ್ನು ಆಡಿದ್ದಾರೆ. ಅವ್ರಿಗೆ ಕೂಡ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಹೇಳಲಿಕ್ಕೆ ಬಯಸ್ತೇವೆ. ಅವರು ಕೂಡ ಒಂದು ರೈತ ಸಂಘದ ನಮ್ಮ ನಂಜುಂಡಸ್ವಾಮಿ ಅವರ ಶಿಷ್ಯರು ಅಂತ ಹೇಳ್ಕೊಂಡಿದ್ದಾರೆ. ಈಗ ನಮ್ಮ ರೈತರ ಬಗ್ಗೆ ಹಗುರವಾಗಿ ಮಾತುಗಳನ್ನು ಆಡಿದ ಶಿವಾನಂದ ಪಾಟೀಲ್ ಅವರನ್ನು ಕೂಡಲೇ ಅವರನ್ನು ವಜಾಗೊಳಿಸಿ ಒಬ್ಬ ಯೋಗ್ಯವಾದಂತ, ಒಬ್ಬ ರೈತರ ಬಗ್ಗೆ ಕಾಳಜಿ ಉಳ್ಳಂತ ಒಳ್ಳೆ ಒಬ್ಬ ಏನು ಸಚಿವರನ್ನು, ಶಾಸಕರನ್ನು ಅವರ ಸ್ಥಾನಕ್ಕೆ ಇದು ಮಾಡಬೇಕಾಗಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತೇವೆ. ಬೆಳೆ ಆಗಿದೆ. ಇಲ್ಲಿ ಅನೇಕ ರೈತರು ಅದರಿಂದ ಬದುಕು ನಡೆಸುವಂತ ಪರಿಸ್ಥಿತಿ ಇತ್ತು. ನಾವು ಇಡೀ ದೇಶದಲ್ಲಿ ಆತ್ಮಹತ್ಯೆಗಳು ನಡೆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಆತ್ಮಹತ್ಯೆಗಳು ನಡೆದಿರಲಿಲ್ಲ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಆತ್ಮಹತ್ಯೆಗಳು ನಮ್ಮ ಜಿಲ್ಲೆಗೆ ಕೂಡ ಕಾಲಿಟ್ಟಿವೆ. ಇದಕ್ಕೆ ಒಂದು ಮುಖ್ಯ ಕಾರಣ ಏನೆಂದರೆ, ಅಡಿಕೆಗೆ ಬಂದ ಹಳದಿ ಎಲೆ ರೋಗ ಮತ್ತೆ ಎಲೆ ಚುಕ್ಕಿ ರೋಗ. ಈ 2 ರೋಗಗಳು ಬಹಳ ಗಂಭೀರವಾಗಿ ರೈತರ ಆದಾಯದ ಮೇಲೆ ಪರಿಣಾಮ ಬೀರಿದ್ದರಿಂದ ಬಹಳ ಸಂಕಷ್ಟಕ್ಕೆ ರೈತರು ಒಳಗಾಗಿದ್ದಾರೆ. ಈಗ ಹಳದಿ ಎಲೆ ರೋಗ ಬಂದು ಅನೇಕ ವರ್ಷಗಳಾದವು. 92ರಲ್ಲಿ ಮೊದಲು ಇದನ್ನು ರೈತರ ತೋಟದಲ್ಲಿ ಕಂಡುಕೊಂಡಾಗ, ಇವತ್ತು ಕೂಡ CPCR ಆಗಲಿ ಯಾವುದೇ ವಿಜ್ಞಾನಿಗಳಾಗ್ಲಿ ಇದಕ್ಕೆ ಸಮರ್ಪಕವಾದ ಸಂಶೋಧನೆ ಮಾಡಿ ಈ ರೋಗಕ್ಕೆ ಕಾರಣ ಏನಂತ ಇವರಿಗೆ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೇಕಂತ ಇವರಿಂದ ಆಗ್ಲಿಲ್ಲ. ಹಾಗಾದರೆ ನಮ್ಮ ತೆರಿಗೆಯಿಂದ ಎಷ್ಟು ಕೋಟಿ ರೂಪಾಯಿ ಈ ಸಂಶೋಧನೆಗೆ ವ್ಯರ್ಥ ಅಂತ ನಮ್ಮದು ಅನಿಸಿಕೆ. ಈ ಎಲ್ಲ ಸಂಶೋಧನೆಗಳನ್ನು ಬೀಗ ಹಾಕೊಂಡು ಅವ್ರ ಮನೆ ಕಳಿಸಬೇಕು ಸರ್ಕಾರ. ಎರಡನೇದು, ಕೊಪ್ಪದಲ್ಲಿ ಒಬ್ಬ ರೈತರು ಸೂರ್ಯನಾರಾಯಣ್ ಭಟ್ ಅಂತ ಹೇಳಿ ಅವರು ಇದರಲ್ಲಿ ಬಹಳವಾಗಿ ಪರಿಣತವಾಗಿ ಕಳೆದ 4 ವರ್ಷದಿಂದ ಈಗ ಎಲೆ ಹಳದಿ ರೋಗಕ್ಕೆ ಒಂದು ಪರ್ಯಾಯವನ್ನು ಕಂಡುಕೊಂಡಿದ್ದಾರೆ. ಇವತ್ತು ಜನ ಅವರ ತೋಟಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅವರು ಮಾಡಿದ್ದು ಏನಲ್ಲ, ಸಂಪೂರ್ಣ ಒಂದು ಸಾವಯವ ವ್ಯವಸ್ಥೆಯಲ್ಲಿ ಅದಕ್ಕೆ ಬ್ಯಾಕ್ಟೀರಿಯಲ್ ಕನ್ಸೋರ್ಟಿಯಂ ಅಂತ, ಅಂದರೆ ನೈಟ್ರೋಜನ್, ಸಾರಜನಕ, ಫಾಸ್ಫರಸ್ ಮತ್ತು ಪೊಟ್ಯಾಷಿಗೆ ಬ್ಯಾಕ್ಟೀರಿಯಾಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಯಾರು ಮಾಡಿದ ವಸ್ತು. ಆ ಬ್ಯಾಕ್ಟೀರಿಯಾಗಳನ್ನು ಬಳಕೆ ಮಾಡಿ ಸಗಣಿಯಿಂದ ಜೀವಾಮೃತ ಮಾಡಿ ಕೊಟ್ಟು ಈಗ 4 ವರ್ಷದಿಂದ ಅವರು ನೆಟ್ಟ ಅಡಿಕೆ ಗಿಡಕ್ಕೆ ಈ ಹಳದಿ ರೋಗ ಬಂದಿಲ್ಲ. ಅಂದರೆ ಆ ಗಿಡಗಳು, ಅವರ ತೋಟ ಮೊದಲು ಎಲ್ಲ ಹೋಗಿತ್ತು ಹಳದಿ ರೋಗದಿಂದ.
ಈಗ ಆ ಗಿಡಗಳಿಗೆ ಈಗ ಅವರು ಸಾವಯವದಲ್ಲಿ ಮಾಡಿ ಆ ಬೆಳೆಸಿದ ಹಳದಿ ನಟ್ಟ ಗಿಡಗಳು ಈಗ ಯಾವ ರೋಗ ಇಲ್ಲದೆ 4 ವರ್ಷದಿಂದ ಒಳ್ಳೆ ರೀತಿ ಬೆಳೀತಾ ಇದೆ. ಇದು ಒಂದು ದೊಡ್ಡ ರೈತರಲ್ಲಿ ಒಂದು ದೊಡ್ಡ ಆಶಾವನ್ನು ಮೂಡಿಸಿದೆ. ಈಗ ನಾವು ಏನು ಹೇಳೋದು, ಸರ್ಕಾರ ಒಂದೇ ಇಂಥ ಮಾದರಿ ತೋಟಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಕೂಡಲೇ ಒಂದು ಎಕರೆಗೆ 25,000 ರೂಪಾಯಿ ರೈತರಿಗೆ ಕೊಡಬೇಕು. ನಾವು ಲಕ್ಷ ಗಟ್ಟಲೆ ಕೇಳ್ತಾ ಇಲ್ಲ. ಇಲ್ಲದ್ರೆ ಒಂದು ಪರ್ಯಾಯ ಬೆಳೆ ಆಗಿ ಕಾಳು ಮೆಣಸು ಬೆಳೆಸಲಿಕ್ಕೆ, ಅದಕ್ಕೆ ವಿಯೆಟ್ನಾಂ ಪದ್ಧತಿಯಲ್ಲಿ ನಾವು ಕೆಲವು ಬಹಳ ಅದರಲ್ಲಿ ಅಧ್ಯಯನ ಮಾಡಿ ಒಂದು ಎಕರೆಗೆ 400 ಗಿಡ ಬಿಟ್ಟು ಒಂದು 6 kg ಕಾಳುಮೆಣಸು ತೆಗಿಬಹುದು. ಮತ್ತೆ ಅದಕ್ಕೆ ರೋಗಗಳು ಬಹಳ ಜಾಸ್ತಿ. ರೋಗಗಳನ್ನು ತಡೆಗಟ್ಟುವುದು ಹೇಗೆ, ಅದಕ್ಕೆ ಬೇಕಾದ ಎಲ್ಲ ಜೈವಿಕ ವಸ್ತುಗಳು ಇದರ ವಿದ್ಯೆಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಅಂತ ಒಂದು ಕಾಳುಮೆಣಸಿನ ತೋಟ ಪರ್ಯಾಯ, ಅಥವಾ ಬೇರೆಯವರು ಕೆಲವರು ಕಾಫಿ ಬೆಳೀತಾರೆ, ಒಂದು ಪರ್ಯಾಯ ಬೆಳೆಸಲಿಕ್ಕೆ ಕಡಿಮೆ ಆದರೂ ಒಂದು 25,000 ರೂಪಾಯಿ ಬೇಕು. ಒಂದು ಎಕರೆಗೆ ಇಮಿಡಿಯೇಟ್ ಕೂಡಲೇ ಸರ್ಕಾರ ಒಂದು ಎಕರೆಗೆ ಸರ್ಕಾರಿ ಕೃಷಿ ಅಧಿಕಾರಿಗಳಿಂದ ಸರ್ವೆ ನಡೆಸಿ ಯಾರ ತೋಟಗಳು ಹಳದಿ ರೋಗದಿಂದ ಸಂಪೂರ್ಣ ನಾಶವಾಗಿದೆಯಾ ಅವರಿಗೆ ಎಕರೆಗೆ 25,000 ರೂಪಾಯಿ ಬಿಡುಗಡೆ ಕೊಡಬೇಕು. ಇಲ್ಲವಾದಲ್ಲಿ ಹಳದಿ ರೋಗದಿಂದ ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಇದರ ನೇರ ಹೊಣೆ ಸರ್ಕಾರ ವಹಿಸಿಕೊಳ್ಬೇಕು. ಯಾಕೆಂದರೆ ಇಷ್ಟು ವರ್ಷದಿಂದ ಒಂದು ರೋಗವನ್ನು ಇವರಿಗೆ ಪರ್ಯಾಯ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡ್ಲಿಕ್ಕೆ ಆಗಲಿಲ್ಲ. ಇವರಿಗೆ ಆ ರೋಗದ ಕಾರಣ ಏನಂತ ಹುಡುಕ್ಲಿಕ್ಕೆ ಆಗಲಿಲ್ಲ. ಅದನ್ನು ರೋಗವನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಇದು ಆಗಲಿಲ್ಲ. ಇದು ಸಂಪೂರ್ಣ ಜವಾಬ್ದಾರಿ ಇದು ಸರ್ಕಾರ ಹೊಣೆ ಹತ್ತಬೇಕು. ಆದ್ದರಿಂದ ಇದು ಮೊದಲ ಆತ್ಮಹತ್ಯೆ ಎಳೆ ಹಳದಿ ಎಲೆ ರೋಗದಿಂದ, ಅಡಿಕೆಗೆ ಬಂದ ಈ ರೋಗದಿಂದಾಗಿ ರೈತ ಆತ್ಮಹತ್ಯೆ ಮಾಡಿದ್ದಾನೆ. ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ. ಆದ್ದರಿಂದ ಸರ್ಕಾರ ಇದರಲ್ಲಿ ಕೂಡಲೇ ಇದು ಮಾಡಿ. ಇನ್ನೊಂದು, ಸಕ್ಕರೆ ಸಚಿವರು ಒಂದು ಬಹಳ ರೈತರಿಗೆ ನೋವುಂಟು ಮಾಡುವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ನಾವು ಹೇಳೋದು ಇಷ್ಟೇ, ಇಂಥ ಮನಸ್ಥಿತಿ ಇದ್ದವರು ರೈತರಿಗೆ ಸಂಬಂಧಪಟ್ಟ ಯಾವುದೇ ಇಲಾಖೆಯನ್ನು ನಡೆದು ರೈತರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಅವರನ್ನು ಆ ಖಾತೆಯಿಂದ ಬದಲಾವಣೆ ಮಾಡಿ ರೈತರ ಬಗ್ಗೆ ಗೌರವ ಇರುವ ಮತ್ತು ಒಳ್ಳೆಯ ರೈತರ ವಿಷಯದಲ್ಲಿ ಒಳ್ಳೆಯ ಮನಸ್ಥಿತಿ ಇರುವ ಒಬ್ಬ ಮಂತ್ರಿಯಾಗಿ ನೇಮಕ ಮಾಡಬೇಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಉಳಿದದ್ದು ಅವರಿಗೆ ಬಿಟ್ಟದ್ದು. ಇಲ್ಲದ್ರೆ ಅವ್ರು ಕ್ಷಮೆ ಯಾಚಿಸಬೇಕು. ಕ್ಷಮೆ ಯಾಚಿಸಿದ್ರು ಕೂಡ ನಮಗೆ ಸಾಕಾಗುದಿಲ್ಲ. ಯಾಕಂದ್ರೆ ಇಂಥ ಮನಸ್ಥಿತಿ ಇದ್ದವರು ರೈತರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಅಧಿಕಾರಿಗಳು ಇದೇ ಮನಸ್ಥಿತಿ ಇದ್ದವರು ನಮ್ಗೆ ಗೊತ್ತುಂಟು. ಆದ್ದರಿಂದ ನಮ್ಮ ಪರಿಸ್ಥಿತಿ ಹೀಗೆ ಉಂಟಾಗಿದೆ. ರೈತರ ಬಗ್ಗೆ ಕಾಳಜಿ ಇರುವವರು ಇಂಥ ಮಂತ್ರಿಗಳಾದರೆ ಮಾತ್ರ ರೈತರಿಗೆ ಏನಾದರೂ ಅನುಕೂಲ ಆಗಲಿಕ್ಕೆ, ರೈತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮದು ಬೇಡಿಕೆ. ಇನ್ನೊಂದು, ಈಗ ರೈತರು ಇರಿಕಿ ಗ್ರಾಮದಲ್ಲಿ ಕೂಡ ಒಬ್ಬ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. ಅವರ ಮಕ್ಕಳು ಸ್ಪಷ್ಟವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ SP ಗೆ. ಏನು, ಸೊಸೈಟಿಯ ಸಾಲೆ ಬಾಧದಿಂದ ಫೋನ್ ಮಾಡಿ ಜನರಲ್ ಮ್ಯಾನೇಜರ್ ಪುನಃ ಫೋನ್ ಮಾಡಿ ಅವರ ನೋವಿನಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರಿಗೆ 5 ಲಕ್ಷ ಈಗ ಪರಿಹಾರ ಬಂದಿದೆ. ಆದರೆ ಕೋಮು ಸಂಘರ್ಷದಲ್ಲಿ ಸತ್ತವರಿಗೆ ಬಿಜೆಪಿ ಸರ್ಕಾರ ಕೂಡ 25 ಲಕ್ಷ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಕೂಡ ಬಂದಾಗ ಈಗ 25 ಲಕ್ಷ ಕೊಟ್ಟಿದೆ. ಹಾಗಾದ್ರೆ ರೈತ ಅವನಿಗಿಂತ ಕೀಳ ಅಂತ ನನ್ನ ಪ್ರಶ್ನೆ. ಕನಿಷ್ಠ ಅಷ್ಟಾದರೂ ಒಂದು ಕೊಟ್ಟು ಅವರಿಗೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮೆರೆಯಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೇ. ನಿಮ್ಗೆಲ್ಲರಿಗೂ ಧನ್ಯವಾದ. ನಾವು ಅವರು ಪೋಷಕಾಂಶದ ನಿರ್ವಹಣೆ ಮಾಡ್ಬೇಕಂತ ಅವ್ರು ಹೇಳ್ತಾರೆ ವಿನಃ ಎಲ್ಲಿಯಾದರೂ ಅವರ ಹಳದಿ ರೋಗ ಬಂದ ತೋಟದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ತೋರಿಸಬೇಕು. AC ರೂಮಲ್ಲಿ ಕೂತ್ಕೊಂಡು ಭಾಷಣ ಮಾಡೋರು ತುಂಬಾ ಜನ ಇದ್ದಾರೆ. ಅವರು ಪೋಷಕಾಂಶ ನಿರ್ವಹಣೆ ಇಲ್ಲ, ಅದು ಸಾವಯವದಲ್ಲಿ ನ್ಯಾಚುರಲ್ ಆಗಿ ಆ ಮಣ್ಣಿನ ಅದನ್ನು ಈಗ ನಾವು ಅದನ್ನೇ ಮಾಡಿದ್ವಿ. ಸರಿ ಸರ್, ನೀವು ಹೇಳುವುದು 100ಕ್ಕೆ 100 ಸರಿ. ಈಗ ನನ್ನ ಪ್ರಶ್ನೆ, ರಾಸಾಯನಿಕ ಗೊಬ್ಬರ ರೈತ ಸಂಶೋಧನೆ ಮಾಡಿದ್ದ ಅಥವಾ ಸರ್ಕಾರ ರೈತರ ಮೇಲೆ ಬಲವಾಗಿ ಹೇರಿದ್ದ? ಇದರ ವಿಷಯದಲ್ಲಿ ಹಾಕ್ಬೇಕಂತ ಇಲ್ಲ. ಇಲ್ಲ ನಾನು ಒಂದು ಹೇಳ್ತೇನೆ. ಇಲ್ಲ ಒಂದು ನಿಮಿಷ. CPCR ನ ಅಡಿಕೆ ಕೃಷಿಯ ರೆಕಮೆಂಡೇಶನ್ ಹೋಗಿ ನೋಡಿ, ಪುಸ್ತಕ ನಿಮಗೆ ಪ್ರಿಂಟ್ ಮಾಡಿದ್ದು ಕೊಡ್ತೇನೆ. ಎಷ್ಟು ಯೂರಿಯಾ ಹಾಕಬೇಕು, ಎಷ್ಟು ಇವತ್ತು ಕೂಡ ಅವರ ಪುಸ್ತಕದಲ್ಲಿ ಅದೇ ಉಂಟು. ಈಗ ಹೇಳ್ತಾರಲ್ಲ, ನಾನು ಹೇಳುವುದು ಈಗ ಹೇಳ್ತಾರಲ್ಲ, ನೀವು ಇಷ್ಟರೊಳಗೆ ಎಲ್ಲಿ ಹೋಗಿದ್ದೀರಿ? ರೈತರಿಗೆ ನೀವು ರಾಸಾಯನಿಕ ಗೊಬ್ಬರ ತಂದು ಕೊಟ್ಟಿರಿ, ಹೊರಗಿನ ಬಹುರಾಷ್ಟ್ರ ಕಂಪನಿಗಳಿಂದ ನೀವು
ಎಲ್ಲವನ್ನು ತಂದುಕೊಟ್ಟು ರೈತನನ್ನು ಸಂಪೂರ್ಣ ನಾಶ ಮಾಡಿ ಈಗ ನೀವು ಸಾವಯವ ಗೊಬ್ಬರ, ನಾವು ಅದನ್ನೇ ಮಾಡ್ತಿದ್ದೇವಲ್ಲ, ನಿಮ್ಗೆ ಯಾಕೆ ಬೇಕಿತ್ತಿದ್ದು? ನಾವು ನಮ್ಮ ಕೃಷಿ ಮಾಡಿ ಹೋಗ್ತಿದ್ದೇವಲ್ಲ ನಮ್ಮ ಪುರಾತನ ವ್ಯವಸ್ಥೆಯನ್ನು. ನಮಗೆ ಯಾರು ರಾಸಾಯನಿಕ ಗೊಬ್ಬರ ಕೊಟ್ಟದ್ದು? ನಮಗೆ ಕೀಟನಾಶಕಗಳನ್ನು ಕೊಟ್ಟವರು ಯಾರು? ಅವರ ಪುಸ್ತಕದ CPCRA ರೆಕಮೆಂಡೇಶನ್ ನೋಡಿ ಅಲ್ಲ ಅಡಿಕೆ ಗಿಡಕ್ಕೆ. ಈಗ ಹೇಳ್ತಾರೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿ ಅಂತ ಹೇಳಿದ್ದಾರೆ. ಸರಿ, ಅದನ್ನು ಒಂದು ಮಾದರಿ ತೋರಿಸಿ ಅಲ್ಲ. ಒಂದು ಹಳದಿ ರೋಗಕ್ಕೆ ಒಳಗಾದ ಒಂದು ತೋಟವನ್ನು ನೀವು ವಿಜ್ಞಾನಿಗಳು ಅಲ್ಲಿ ಕೂತ್ಕೊಂಡು ಮಾಡೋದು ಬೇಡ, ಮಾತಾಡೋದು ಬೇಡ. ಒಂದು ತೋಟದಲ್ಲಿ ಅವರ ವಿಜ್ಞಾನ ಪ್ರಕಾರವನ್ನು ನಿರ್ವಹಣೆ ಮಾಡಿ ರೈತರಿಗೆ ತೋರಿಸಬೇಕು. ರೈತರಿಗೆ ಬೇರೆ ಏನು ಬೇಡ. ನಾನು ಒಂದೇ ಹೇಳ್ತೇನೆ, ನಾವು ರೈತರ ಸರ್ಕಾರದಿಂದ ಸಬ್ಸಿಡಿ ಕೂಡ ಕೇಳುವವರಲ್ಲ, ನಾವು ರೈತರ ಸರ್ಕಾರದಿಂದ ಸಾಲ ಕೂಡ ಕೇಳುವವರಲ್ಲ. ನಮಗೆ ವೈಜ್ಞಾನಿಕ ಬೆಲೆ ಕೊಡಿ ಸಾಕು, ಅಷ್ಟೇ ಸಾಕು, ಬೇರೆ ಏನಲ್ಲ. ನಾವು ಗುಲಾಮರಲ್ಲ, ನಾವು ಭಿಕ್ಷುಕರಲ್ಲ, ನಾವು ಸ್ವಾಭಿಮಾನಿಗಳು. 70ರ ದಶಕ ನಾವು ಸಾಲ ಕೊಡುವವರಾಗಿದ್ದೆವು. ಇವತ್ತು ನಿಮ್ಮ ಕೃಷಿ ನೀತಿಯಿಂದಾಗಿ ನಮ್ಮನ್ನು ಸಾಲಗಾರರನ್ನಾಗಿ ಮಾಡಿದ್ದೀರಿ, ನಮ್ಮ ಇದರಿಂದ ಅಲ್ಲ. ನಾನು ಎಲ್ಲಿ ಬೇಕಾದ್ರೆ ಯಾವ ವೇದಿಕೆಯಲ್ಲಿ ಚಾಲೆಂಜ್ ಮಾಡ್ಲಿಕ್ಕೆ ರೆಡಿ ಇದ್ದೆ. ನನ್ನ ಹತ್ರ ಇಡೀ 70ರಿಂದ ಎಲ್ಲ ಅಂಕಿಅಂಶಗಳು ಇವೆ ನನ್ನ ಹತ್ರ. ಇವರು ಹೇಗೆ ಇಡೀ ಜಗತ್ತಿಗೆ ಹಸಿರು ಕ್ರಾಂತಿ ಅಂತ ಮೋಸ ಮಾಡಿದ್ದಂತ ಹೇಳಿ ನೀವು ಹೋಗಿ ಡೇಟಾ ನೋಡಿ ಗವರ್ಮೆಂಟ್ ಅಲ್ಲಿ. 1970ರಲ್ಲಿ ನೋಡಿ, ವಿಷಯ ಸ್ವಲ್ಪ ಉದ್ದಾಗಬಹುದು, ಒಂದು ನಿಮಿಷ ಹೇಳಿ ಮುಗಿಸ್ತೇನೆ. 1970ರಲ್ಲಿ ನಮ್ಮ ದೇಶದ ನೀರಾವರಿ ಪ್ರದೇಶ 19 ಮಿಲಿಯನ್ ಹೆಕ್ಟೇರ್ ಇತ್ತು. ನೀವು ಹೋಗಿ ಸರ್ಕಾರ ಅಂಕಿಅಂಶ, ನನ್ನದಲ್ಲ, ಹೇಳ್ತೇನೆ. ಆ ಇಸ್ವಿಯಲ್ಲಿ ನಮ್ಮ ಆಹಾರ ಉತ್ಪಾದನೆ 70 ಮಿಲಿಯನ್ ಟನ್ ಇತ್ತು. 2000 ಇಸ್ವಿಗೆ ಬರುವಾಗ ನಮ್ಮ ಆಹಾರ ಉತ್ಪಾದನೆ 300 ದಶಲಕ್ಷ ಟನ್ ಆಗಿದೆ. ಅಂದರೆ ಸುಮಾರು 3 ಪಟ್ಟು ಜಾಸ್ತಿ ಆಗಿದೆ. 90 ಅಂದರೆ 100, 3.5 ಪಟ್ಟು ಜಾಸ್ತಿ ಆಗಿದೆ. ನಮ್ಮ ನೀರಾವರಿ ಪ್ರದೇಶ ಕೇವಲ ಅಣೆಕಟ್ಟುಗಳ ಮೂಲಕ 2000 ಇಸ್ವಿಗೆ ಸರ್ಕಾರದ ದಾಖಲೆಯ ಪ್ರಕಾರ 101 ಮಿಲಿಯನ್ ಹೆಕ್ಟೇರ್, ಅಂದರೆ 5 ಪಟ್ಟು ನೀರಾವರಿ ಪ್ರದೇಶ ಜಾಸ್ತಿ ಆಗಿತ್ತು. ಈ ಸತ್ಯವನ್ನು ಮುಚ್ಚಿಟ್ಟುಕೊಂಡು ನಾವು ಆಹಾರದಲ್ಲಿ ಸ್ವಾವಲಂಬನೆ ಮಾಡಿದೆ ಅಂತ ಅರ್ಧ ಸತ್ಯ ಮೂಲಕ ಇಡೀ ಜಗತ್ತಿಗೆ ಮೋಸ ಮಾಡಿದೆ. ಇದಕ್ಕೆ 3.5 ಲಕ್ಷ ರೈತರನ್ನು ಬಲಿ ಕೊಟ್ಟಿದ್ದಾರೆ ಇವರ ಹಸಿರು ಕ್ರಾಂತಿಗೆ. ನಮಗೆ ಆಹಾರ ಬೇಕಿತ್ತು, ನಮ್ಮ ರೈತ, ನಮ್ಮ ದೇಶ ಬಡತನದಲ್ಲಿ ತೊಂದರೆ ಇತ್ತು, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದರೆ ಸರ್ಕಾರ ಕೇವಲ ನೀರಾವರಿ ಕೊಟ್ಟಿದ್ರೆ ಸಾಕಿತ್ತು. ಅಷ್ಟು ಮಾತ್ರ ಅಲ್ಲ, ರೈತರಿಗೆ ಸಾಲ ಕೊಟ್ಟು ರೈತರು ಸ್ವಂತ ಬೋರ್ವೆಲ್ ಬಾವಿಗಳನ್ನು ಕೊರೆದು ಇನ್ನೊಂದು 200 ಮಿಲಿಯನ್ ಹೆಕ್ಟೇರ್ ಭೂಪ್ರದೇಶ ನೀರಾವರಿ ಮಾಡಿಕೊಂಡಿದ್ದಾರೆ. ಹಾಗಾದರೆ 10 ಪಟ್ಟು ಬೆಳೆ ನಮ್ಮದು ಆಹಾರ ಉತ್ಪಾದನೆ ಜಾಸ್ತಿ ಆಗ್ಬೇಕಿತ್ತು. ಎಲ್ಲಿ ಹೋಯ್ತು ನನ್ನ ಪ್ರಶ್ನೆ? ಎಲ್ಲಿ ಬೇಕಾದ್ರೆ ವೇದಿಕೆ ಚರ್ಚೆ ಬನ್ನಿ, ನಾನು ಇದರಲ್ಲಿ ಬಹಳ ಡೀಪ್ ಆಗಿ ಸ್ಟಡಿ ಮಾಡಿದ್ದೇನೆ. ಇವತ್ತು ನೋಡಿ ನೀವು, ಪಂಜಾಬಿನಲ್ಲಿ ಬಹಳ ಕೃಷಿಯಲ್ಲಿ ಬಹಳ ಉತ್ಪಾದನೆ, ಎಲ್ಲ ಭೂಮಿ ಭತ್ತ ಕೃಷಿ ಮಾಡಿ ಸಂಪೂರ್ಣ ಭೂಮಿಯ ಸವಳಾಗಿ ಹೋಗಿದೆ. ಇಡೀ ದೇಶದ ರೈತರ Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru,
Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ